ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಅರ್ಪಿಸುವ ನಮ್ಮ ರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ ಅವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್ ಹಾಗೂ ನಿತ್ಯ ಫುಡ್ ಪ್ರಾಡಕ್ಟ್. ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಶ್ರೀಮತಿ ರೇಖಾ ಪೈ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಎಲ್ಲಿಂದ ಬಂದಿರೋದು? ಸೂರತ್ ಕಲ್ಲಿಂದ. ಏನು ಮಾಡ್ಕೊಂಡಿದ್ದೀರಾ? ಹೌಸ್ ವೈಫ್. ಓಕೆ, ಇವತ್ತೇನು ನಮಗೆ ಸ್ಪೆಷಲ್ ಡಿಶ್ ಪ್ರಿಪೇರ್ ಮಾಡಿ? ಸ್ಟೈಲ್ ಮಶ್ರೂಮ್ ರೈಸ್. ಓಕೆ, ಸ್ಟ್ರೀಟ್ ಸ್ಟೈಲ್ ಮಶ್ರೂಮ್ ರೈಸ್. ಕೇಳಕ್ಕೆ ಡಿಫ್ರೆಂಟ್ ಆಗಿ ಇಷ್ಟುದ್ದ ಹೆಸರಿದೆ. ಅಂದ್ರೆ ಸ್ಟ್ರೀಟ್ ಅಲ್ಲಿ ಮಾಡುವಂತ ಮಶ್ರೂಮ್ ರೈಸ್ ಅಂತ. ಹೌದಾ? ಓಕೆ, ಶುರು ಮಾಡೋಣ. ಮೊದಲಿಗೆ ಬಾಣಲೆ. ಓಕೆ, ಸ್ವಲ್ಪ ಎಣ್ಣೆ. ನಮ್ಮ ಅಡುಗೆ ಮನೆಯಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಮಶ್ರೂಮ್ ಅಂದ್ರೆ ಎಲ್ಲರೂ ಇಷ್ಟಪಡ್ತಾರೆ ಅಲ್ಲ? ನನಗಂತೂ ತುಂಬಾನೇ ಇಷ್ಟ ಮಶ್ರೂಮ್ ಅಂದ್ರೆ. ಅಂದ್ರೆ ಇದು ಡೀಪ್ ಫ್ರೈ ತರನಾ? ಅಲ್ಲ, ರೈಸ್ ಹಾಕಿ ಮಾಡೋದು. ಈಗ ಎಣ್ಣೆ ಬಿಸಿ ಆಗಿದೆ, ಅದಕ್ಕೆ ಸ್ವಲ್ಪ ಬೆಣ್ಣೆ ಹಾಕಿ. ಓಕೆ, ಸೊ ಎಣ್ಣೆ ಜೊತೆ ಬೆಣ್ಣೆನೂ ಮಿಕ್ಸ್ ಮಾಡಬೇಕಾ? ಒಂದು ಸ್ಪೂನ್ ಕೊಡಿ. ಅಂದ್ರೆ ಇದೆಷ್ಟು ಕ್ವಾಂಟಿಟಿಯಲ್ಲಿ ಬೆಣ್ಣೆ? 1-2-3 ಸ್ಪೂನ್ ಸಾಕಾ? ಅಂದ್ರೆ ಸಾಕು. ಕೆಲವರು ಬೆಣ್ಣೆ ಜಾಸ್ತಿ ಇಷ್ಟಪಡ್ತಾರೆ, ಜಾಸ್ತಿ ಹಾಕ್ಬೋದು. ಬೆಣ್ಣೆ ಇಷ್ಟಪಡುವವರು ಜಾಸ್ತಿ ಹಾಕ್ಬೋದು. ಓಕೆ, ಅಂದ್ರೆ ಬೆಣ್ಣೆ ಬದಲಿ ತುಪ್ಪನೂ ಹಾಕ್ಬೋದಾ? ಹಾಕ್ಬೋದು. ಇದು ಬೆಣ್ಣೆ ಕರಗಬೇಕೀಗ. ಓಕೆ, ನೆಕ್ಸ್ಟ್ ಮತ್ತೆ ನೀರುಳ್ಳಿ ಹಾಕಿ. ಓಕೆ, ಚಾಪ್ ಮಾಡಿ ಇಟ್ಕೊಂಡಿದ್ದೀರಾ? ಹೌದು, ಸಾಕು, ಅದರಲ್ಲೇ ಕರಗಬೇಕಲ್ಲ. ಸೊ ಎರಡು ಮಿಕ್ಸ್ ಮಾಡಬೇಕು. ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು, ಸ್ವಲ್ಪ. ಇಲ್ಲದ್ರೆ ಹಸಿ ಇರ್ತದೆ. ನೀರುಳ್ಳಿ ಚೆನ್ನಾಗಿ ಬೆಂದ್ರೇನೆ ಚೆನ್ನಾಗಿ ರುಚಿ ಜಾಸ್ತಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗ ಬೇಯುತ್ತೆ. ಹೌದು. ಬೆಂದಿದೆ, ಬ್ರೌನಿಶ್ ಬಂದಿದೆ. ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಓಕೆ, ಸ್ಪೂನ್ ಕೊಡಿ. ಸೊ 2 ಶುಂಠಿ ಮತ್ತೆ ಬೆಳ್ಳುಳ್ಳಿದು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀರಾ ಅಲ್ವಾ? ಬೆಳ್ಳುಳ್ಳಿ ಜಾಸ್ತಿ, ಶುಂಠಿ ಕಡಿಮೆನಾ? ಇಲ್ಲದ್ರೆ ಕೈ ಬಂದು ಬಿಡ್ತದೆ. ಇದ್ರ ಸ್ಮೆಲ್ ಹೋಗೋ ತನಕ ಸ್ವಲ್ಪ ಹುರಿದ್ರೆ ಆಯ್ತು ಅಷ್ಟೇ. ನೆಕ್ಸ್ಟ್ ಇದಕ್ಕೆ ಕ್ಯಾಪ್ಸಿಕಮ್ ಹಾಕಬೇಕು. ಓಕೆ, ಕ್ಯಾಪ್ಸಿಕಮ್ ಕೂಡ ಚಾಪ್ ಮಾಡಿ ಇಟ್ಕೊಂಡಿದ್ದೀರಾ? ಅದು ಬೇಯಿಸಲಿಲ್ಲ, ಇದರಲ್ಲಿ ಫ್ರೈ ಆದರೆ ಆಯ್ತು. ಓಕೆ, ಸೊ ಇದ್ರ ಜೊತೆಗೇನೆ ಬೇಯುತ್ತೆ. ಈಗ ಮಶ್ರೂಮ್ ಹಾಕಬೇಕು. ಮಶ್ರೂಮ್ ರೈಸ್ ಹೇಳಿದ ಮೇಲೆ ಮಶ್ರೂಮ್ ಇರಲೇಬೇಕು. ಹೌದು. ಸೊ ಮಶ್ರೂಮ್ನ ಕೂಡ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಇಟ್ಕೊಂಡಿದ್ದೀರಾ? ಓಕೆ, ಇದು ಇದ್ರ ಜೊತೆಗೇನೆ ಬೇಯುತ್ತಾ ಅಥವಾ ಬೇಯಿಸಿ ಇಟ್ಕೊಂಡಿದ್ದೀರಾ? ಇಲ್ಲ, ಇದ್ರ ಜೊತೆಗೆ. ಮಶ್ರೂಮ್ ಎಷ್ಟು ಟೈಮ್ ಜಾಸ್ತಿ ತಗೊಳುತ್ತಾ ಕಡಿಮೆ ತಗೊಳುತ್ತಾ ಬೇಯೋಕ್ಕೆಲ್ಲ? ಫ್ರೈ ಮಾಡಿದ್ರೆ ಸ್ವಲ್ಪ ಪರವಾಗಿಲ್ಲ, ಬೇಗ ಬೇಯುತ್ತದೆ. ಮಶ್ರೂಮಿಗೆ ಜಾಸ್ತಿ ಬೇಡ ಅಲ್ಲ? ಓಕೆ, ನೀರು ಹಾಕಿದ್ರೆ ಕೂಡ ಬೇಯುತ್ತದೆ ಬೇಗ. ಓಕೆ, ಅಂದ್ರೆ ಸ್ಟ್ರೀಟ್ ಫುಡ್ಸ್ ಅಂದ್ರೆ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಅಲ್ವಾ? ಹೌದು. ಸೊ ಸ್ಟ್ರೀಟ್ ಫುಡ್ಸ್ನ ಔಟ್ಸೈಡ್ ಮಾಡೋಕೆ ಕೆಲವರು ಇಷ್ಟಪಡಲ್ಲ, ಔಟ್ಸೈಡ್ ತಿನ್ನಕ್ಕೆ ಇಷ್ಟಪಡಲ್ಲ. ಸೊ ಅಂಥ ಫುಡ್ನ ನಾವೇ ಮನೇಲಿ ಕೂಡ ಪ್ರಿಪೇರ್ ಮಾಡ್ಕೋಬೋದು. ಈ ಥರ ಹೈಜೆನಿಕ್ ಆಗಿ ಪ್ರಿಪೇರ್ ಮಾಡ್ಕೊಳ್ತೀವಿ ಅಲ್ವಾ? ಓಕೆ, ಹಾಗೆ ಸ್ಟ್ರೀಟ್ ಫುಡ್ ಫಸ್ಟ್ ಸ್ಟಾರ್ಟ್ ಆಗಿದ್ದು ಬಾಂಬೆಲಿ. ಓಕೆ, ಸೊ ಅಲ್ಲೆಲ್ಲ ಜಾಸ್ತಿ, ಅಲ್ಲಿಂದ ಅಲ್ಲಿ ಪ್ಲೇಸ್ ಬಂದ್ಬಿಟ್ಟು ಇವನ್ ಬ್ಯಾಂಗ್ಳೂರ್ಸಲ್ಲೂ ಅಷ್ಟೇ. ಈವ್ನಿಂಗ್ ಟೈಮ್ ಮಾತ್ರ ಎಲ್ಲ ಮನೇಲಿ ಕುಕ್ ಮಾಡೋದೇ ತುಂಬ ಕಡಿಮೆ. ಸೊ ಸ್ಟ್ರೀಟ್ಸಲ್ಲೇ ಜಾಸ್ತಿ ಇಷ್ಟಪಡ್ತಾರೆ ತಿನ್ನೋಕ್ಕೆ. ಅಂಥವರಿಗೆ ಮನೇಲೂ ಕೂಡ ಒಳ್ಳೆ ಫುಡ್ ಪ್ರಿಪೇರ್ ಮಾಡ್ಬೋದು ಅಂತ. ನಾವು ಮೊನ್ನೆ ಮೈಸೂರಿಗೆ ಹೋಗಿದ್ದೇವೆ ರಜೆಯಲ್ಲಿ. ಓಕೆ,
ಆಗ ಅಲ್ಲಿ ನಾವು ಲಾಡ್ಜ್ ಮಾಡುವಾಗ ಹೀಗೆ ರೋಡ್ ಸೈಡ್ ಅಲ್ಲಿ ಒಬ್ರು ಮಾಡ್ತಾ ಇದ್ರು. ನಾವು ಹೀಗೆ ವಾಕಿಂಗಿಗೆ ಹೋದೆವು ರಾತ್ರಿ. ಆಗ ನಾನು ಅದು ನೋಡಿದೆ, ನನಗೆ ತುಂಬಾ ಕುಕಿಂಗ್ ಅಲ್ಲಿ ಸ್ವಲ್ಪ ಇಂಟ್ರೆಸ್ಟ್. ಆಗ ಮಾಡುವಾಗ ನೋಡಿದೆ ನಾನು ಹೇಗೆ ಮಾಡುದು, ಎಂತ ಹಾಕ್ತಾರಂತ ಅದಕ್ಕೆ. ಆಗ ನಮ್ಗೆ ಗೊತ್ತಾಯ್ತು ಅದು ಹೇಗೆ ಮಾಡುದಂತ. ನಾನು ನೋಡಿದ ಕೂಡಲೇ ಅದನ್ನು ಬೇಗ ಇದು ಮಾಡ್ತೇನೆ, ಪಿಕ್ ಮಾಡ್ತೇನೆ, ತಗೊಳ್ತೇನೆ. ಅದು ಹೇಗೆ ಮಾಡಿದ್ದು, ಹೇಗೆ ಅದಕ್ಕೆ ಹೆಸರು ಅಂತ ಆ ತರ. ಸೊ ಇದು ಆಲ್ಮೋಸ್ಟ್ ಎಲ್ಲ ಮಿಕ್ಸಪ್ ಆಗಿದೆ. ಈಗ ನೆಕ್ಸ್ಟ್ ನಾವು ಬೇಯಿಸಿದ ಬಟಾಣಿ, ಹಸಿ ಅಲ್ಲ, ಬೇಯಿಸಿಟ್ಕೊಂಡಿದ್ದೀರಾ? ಓಕೆ. ಅಂದ್ರೆ ಹಸಿ ಹಾಕಿದ್ರೆ ಅದಕ್ಕೂ ತುಂಬಾ ಟೈಮ್ ತಗೊಳುತ್ತೆ ಬೇಯಕ್ಕೆ ಅಲ್ವಾ? ಹೀಗೆ ಮಾಡಿಟ್ರೆ ಎಲ್ಲ ನಾವು ಬೆಳಗ್ಗೆ ಬೇಗ ಮಕ್ಕಳಿಗೆ ಹಾಕಿ ಕೊಡಬಹುದು. ಮತ್ತೆ ಮಕ್ಕಳು ಕೂಡ ಬೆಳಗ್ಗೆ ತಿಂಡಿ ತಿನ್ನಕ್ ಇಷ್ಟಪಡಲ್ಲ, ತುಂಬಾ ಹರಿಬರಿಲಿ ಇರ್ತಾರೆ. ಸೊ ಈ ತರ ಎಲ್ಲ ಫುಡ್ ನೋಡಿದಾಗ ಅಟ್ಲೀಸ್ಟ್ ಸ್ವಲ್ಪ ಟೇಸ್ಟ್ ನೋಡಿ ಹೋಗೋಣ. ಅಲ್ಲ, ಮತ್ತೆ ಮಧ್ಯಾಹ್ನ ಸ್ಕೂಲಲ್ಲಿ ಹಸಿವೆಯಿಂದ ಇರ್ತಾರಲ್ಲ, ಆಗ ಅವರು ತಿಂದೇ ತಿಂತಾರೆ. ಹೌದು. ಆಗ ಈ ತರ ಕಲರ್ಫುಲ್ ಆಗಿ ಈ ತರ ಒಳ್ಳೊಳ್ಳೆ ಡಿಶಸ್ ಮಾಡ್ಕೊಂಡು ತಗೊಂಡು ಹೋದಾಗ ಫ್ರೆಂಡ್ಸ್ ಕೂಡ ಓಕೆ ನಿಮ್ಮ ಮನೇಲಿ ಇಷ್ಟು ಒಳ್ಳೆ ಡಿಶ್ ಮಾಡ್ತಾ ಇದಾರೆ ನೋಡಿದ್ರೆ ಮಕ್ಕಳಿಗೂ ಅವಾಗ ಟೇಸ್ಟ್ ಹಿಡಿಯುತ್ತೆ. ಆಗ ಹೇಳ್ತಾರಲ್ಲ ಅವ್ರ ಮನೆಗೆ ಹೋಗಿ, ಅವನು ಹೀಗೆ ತಂದ, ಇವನು ಹೀಗೆ ತಂದ. ನಮ್ಮ ಮಕ್ಕಳು ಕೂಡ ಹೇಳ್ತಾರೆ ಮನೆಯಲ್ಲಿ. ಇದು ಬೇಯಿಸಿದ ಕಾರಣ ಜಾಸ್ತಿ ಬೇಯಬೇಕಂತಿಲ್ಲ. ಉಪ್ಪು ಹಾಕ್ಲಿಲ್ಲ ಬೇಯಿಸುವಾಗ. ನೆಕ್ಸ್ಟ್ ಪೊಟೆಟೊ. ಓಕೆ. ಪೊಟೆಟೊ ಕೂಡ ಅಷ್ಟೇ ಬೇಯಿಸ್ಕೊಂಡು ಚಾಪ್ ಮಾಡ್ಕೊಂಡು ಇಟ್ಕೊಂಡಿದ್ದೀರಾ ಅಲ್ವಾ? ಸೊ ಬೇಯಿಸ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳೋದ್ರಿಂದ ಬೇಗ ಪ್ರಿಪೇರ್ ಮಾಡ್ಕೊಳ್ಬಹುದು. ಮಾಡ್ಬೋದು. ನಾವು ಈ ಮೊದಲಿನ ದಿವಸ ರಾತ್ರಿ ಬೇಯಿಸಿಟ್ರೆ ಬೆಳಗ್ಗೆ ಫ್ರಿಜ್ ಅಲ್ಲಿ ಇಟ್ರೆ ಬೆಳಗ್ಗೆ ಬೇಗ ಮಾಡ್ಬೋದು. ಓಕೆ. ಈಗ ನೆಕ್ಸ್ಟ್ ಪುದೀನ. ಪುದೀನ ಸ್ವಲ್ಪ ಫ್ಲೇವರ್ ಜಾಸ್ತಿ, ಮತ್ತೆ ಪುದೀನ ಫ್ಲೇವರ್ ಕೂಡ ತುಂಬಾ ಇಷ್ಟಪಡ್ತಾರೆ. ಚೆನ್ನಾಗಿರುತ್ತೆ ಅಲ್ವಾ ಫುಡ್ ಅಲ್ಲಿ. ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು. ಓಕೆ. ಇದು ಸ್ವಲ್ಪ ಇದ್ರೊಟ್ಟಿಗೆ ಬೇಯ್ತದಲ್ಲ. ಕೆಲವರು ಇಷ್ಟಪಡುದಿಲ್ಲ ಕೊತ್ತಂಬರಿ ಸೊಪ್ಪು ಪುದೀನ ಎಲ್ಲ, ಅದು ಸೊಪ್ಪು ಬಾಯಿಗೆ ಬರ್ತದೆ. ಹೀಗೆ ಇದು ಫ್ರೈ ಮಾಡಿದ್ರೆ ಗೊತ್ತಾಗಲ್ಲ, ಅನ್ನ ಜೊತೆ ತಿನ್ಬಿಡ್ಬೋದು. ಹೌದು. ಈಗ ಇದಕ್ಕೆ ಉಪ್ಪು ಹಾಕುವ. ಓಕೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಲಿಲ್ಲ ಯಾವುದಕ್ಕೆ ಕೂಡ. ಓಕೆ. ನಾನು ಹಾಕುವಾಗ ಸ್ವಲ್ಪ ಕಡಿಮೆ. ಅದೇ ಉಪ್ಪು ಜಾಸ್ತಿ ಆದ್ರೆ ಕಷ್ಟ, ಕಡಿಮೆ ಆದ್ರೆ ಬೇಕಾದ್ರೆ ಇನ್ನ ಉಪ್ಪು ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ಜಾಸ್ತಿ ಉಪ್ಪಾದ್ರೆ ಏನು ಮಾಡಿರೋ ಐಟಮೇ ವೇಸ್ಟ್ ಆಗುತ್ತೆ. ಹಾಗೆ ಈಗ ಪೌಡರ್ ಎಲ್ಲ ಹಾಕೋದು. ಓಕೆ. ಮೆಣಸಿನ ಹುಡಿ. ಓಕೆ. ಖಾರದ ಪುಡಿ. ನಿಮಗೆ ಖಾರ ಇಷ್ಟವಾ? ನನಗೆ ತುಂಬಾ ಇಷ್ಟ ಖಾರ ಐಟಮ್ಸ್ ಅಂದ್ರೆ. ಹಾಗಾದ್ರೆ ಸ್ವಲ್ಪ ಜಾಸ್ತಿ. ನಮ್ಮ ಕಡೆನೂ ಚಿಕ್ಕಮಂಗ್ಳೂರ್ ಕಡೆ ತುಂಬಾ ಖಾರ ಪ್ರಿಫರ್ ಮಾಡ್ತಾರೆ. ಸೊ ಎಲ್ಲಾ ಡಿಶಸ್ ಮಾಡ್ಬೇಕಾದ್ರೂ ಖಾರ ಜಾಸ್ತಿ ಇರುತ್ತೆ. ಇಷ್ಟಪಡ್ತಾರೆ. ಸ್ವಲ್ಪ ಅರಿಶಿನ. ಅರಿಶಿನ ಜಾಸ್ತಿ ಹಾಕಿದ್ರೆ ಅದರದೇ ಸ್ಮೆಲ್ ಬರ್ತದೆ. ಮತ್ತೆ ಅರಿಶಿನ ಕೂಡ ತುಂಬಾ ಒಳ್ಳೇದು ಹೆಲ್ತ್ಗೆ. ಅದೇ ಜಾಸ್ತಿ ಹಾಕಿದ್ರೆ ಅದರ ಸ್ಮೆಲ್ ಜಾಸ್ತಿ ಬರುತ್ತೆ. ಇದು ಪಾವ್ ಭಾಜಿ ಮಸಾಲ ಡಿಫರೆಂಟ್ ಅಂದ್ರೆ ಇದಕ್ಕೆ ಪಾವ್ ಭಾಜಿ ಮಸಾಲ ಹಾಕೋದ್ರಿಂದ ಅದು ಡಿಫರೆಂಟ್ ಆಗಿ ಟೇಸ್ಟಿ ಬರುತ್ತೆ. ಓಕೆ. ಅಂದ್ರೆ ಪಾವ್ ಭಾಜಿ ಮಸಾಲ ಇದು ರೆಡಿ ಸಿಕ್ಕುತ್ತಾ? ರೆಡಿ ಸಿಗುತ್ತೆ. ಓಕೆ. ಅದೇ ಗರಂ ಮಸಾಲ ಕೂಡ ಹಾಕಬಹುದು. ಸೊ ಮಸಾಲ ಇಷ್ಟಪಡ್ದಿಲ್ದವರು ಬೇರೆ ಬೇರೆ ಯಾವ ಮಸಾಲಾನ ಜಾಸ್ತಿ ಇಷ್ಟಪಡ್ತಾರೋ ಆ ತರ ಮಸಾಲಾಸ್ ಹಾಕ್ಬೋದು. ಸೊ ಪಾವ್ ಭಾಜಿ ಮಸಾಲ ಇಲ್ಲದವರು ಗರಂ ಮಸಾಲ ಹಾಕ್ಬಹುದು. ಆದ್ರೆ ಪಾವ್ ಭಾಜಿ ಮಸಾಲ ಹಾಕ್ಲೇಬೇಕು ಸ್ವಲ್ಪ, ಅಂದ್ರೆ ಅದು ಸ್ವಲ್ಪ ಬೇರೆ ಟೇಸ್ಟ್ ಬರುತ್ತೆ. ಓಕೆ. ಸೊ ನಮ್ಮ ರೈಸ್ ಇಲ್ದೇನು ಕೂಡ ಹೀಗೇನು
ಪಲ್ಯ ಮಾಡ್ಕೊಂಡು ಚಪಾತಿಗೆಲ್ಲ ಮಾಡ್ಕೊಂಡು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಬೇಯಿಸಿದ್ರೆ ಓಕೆ. ಸೊ 2 ಟೈಮ್ ಆದಂಗೂ ಆಗುತ್ತೆ. ಈ ತರ ಮಾಡಿಟ್ಕೊಂಡ್ರೆ ರೈಸ್ ಜೊತೆ ಮಾರ್ನಿಂಗ್ ಆಗುತ್ತೆ, ಬೇಕಾದ್ರೆ ಮಧ್ಯಾಹ್ನಕ್ಕೆ ಪಲ್ಯ ಆಗುತ್ತೆ, ಈವ್ನಿಂಗ್ ಆಗುತ್ತೆ. ಸೊ ಬೆಸ್ಟ್ ಅಂತ ಹೇಳ್ಬೋದು. ಈಗ ಇದಕ್ಕೆ ರೈಸ್ ಮಿಕ್ಸ್ ಮಾಡಿದ್ರೆ ಆಯ್ತು. ನಾವು ಬೇಯಿಸಿಟ್ಕೊಂಡಿದ್ದೀವಿ ರೈಸ್. ನಾನು ಬಾಸುಮತಿ ಯೂಸ್ ಮಾಡ್ತಿದ್ದೆ. ಇದು ಸೋನಾ ಮಸೂರಿ ಕೂಡ ಮಾಡಬಹುದು. ಇದಕ್ಕೆ ಸ್ವಲ್ಪ ಬೇಯಿಸುವಾಗ ಒಂದು ಚಿಟಿಕೆ ಎಣ್ಣೆ ಹಾಕಿದ್ದೇನೆ, ಹಾಗೆ ಉದುರಾಗಿ ಬಂದಿದೆ. ಓಕೆ ಓಕೆ ಓಕೆ, ಇದೊಂದು ಟ್ರಿಕ್. ಹೌದು, ಸ್ವಲ್ಪ ಹಾಕಿದ್ರೆ ಸಾಕು, ಜಾಸ್ತಿ ಬೇಡ. ಹಾಗೆ ನೋಡಿ ಉದುರು ಇರುತ್ತೆ. ಓಕೆ. ಸೊ ಕಲರ್ ಚೇಂಜ್ ಆಗ್ತಾ ಇದೆ. ಹೌದು, ಮತ್ತೆ ಅನ್ನ ಕೂಡ ಹುಡಿ ಹುಡಿ ಆಗೋದಿಲ್ಲ, ಹುಡಿ ಹುಡಿ ಆಗೋದು. ಓಕೆ. ಸೊ ಅದು ಆಯಿಲ್ ಹಾಕಿರೋದ್ರಿಂದ ಫುಲ್ ಹಾಗೆ ತಿನ್ನಕ್ಕೂ ಕೂಡ ಕೆಲವು ರೈಸ್ ಎಲ್ಲ ಮಾಡ್ಕೊಂಡ್ರೆ ಅಂಟಿರುತ್ತೆ, ಹಾಗೇನಾದ್ರೂ ಆಗುತ್ತೆ. ಬಟ್ ಇದಾಗ ಹೇಗೂ ಆಗಲ್ಲ, ಏನಾಗುದಿಲ್ಲ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋದು. ಸೊ ಮಿಕ್ಸ್ ಮಾಡಿದ್ರೆ ಸಾಕ ಅಥವಾ ಬೇಯಕ್ಕೆ? ಇಲ್ಲ ಇಲ್ಲ, ಮಿಕ್ಸ್ ಮಾಡಿದ್ರೆ ಸಾಕು. ಮಿಕ್ಸ್ ಮಾಡಿದ್ರೆ ಸೊ ರೈಸ್ ಎಲ್ಲ ಅಂದ್ರೆ ಆಲ್ರೆಡಿ ಬೆಂದಿರ್ತದೆ. ಓಕೆ, ಆಫ್ ಮಾಡ್ಲಾ? ಆಯ್ತು. ಎಸ್, ರೆಡಿ ಆಗಿದೆ. ಈಗ ಸರ್ವಿಂಗ್ ಬೌಲಿಗೆ. ಓಕೆ. ಸೊ ನಾನು ಕಾಯ್ತಾ ಇದ್ದೀನಿ ಟೇಸ್ಟ್ ಮಾಡಕ್ಕೆ. ನೀವು ಎಷ್ಟು ತನಕ ತಿಂದಿದ್ದೀರಾ ಇದು? ಇಲ್ಲ, ಮಶ್ರೂಮ್ ರೈಸ್ ಟೇಸ್ಟ್ ನೋಡಿ, ಬಟ್ ಇದು ಫ್ರಾಗ್ರೆನ್ಸ್ ತುಂಬ ಚೆನ್ನಾಗಿದೆ, ನನ್ನ ಸೆಳಿತಾ ಇದೆ. ಟೇಸ್ಟ್ ಮಾಡಬೇಕಂತ. ಸೊ ಹೋಮ್ ಸ್ಟೈಲ್ ಮಶ್ರೂಮ್ ರೈಸ್ ಅಂತಾನೂ ಕೂಡ ಹೇಳ್ಬೋದು ಅಲ್ವಾ? ಹೌದು, ಯಾವಾಗಲೂ ಯಾಕೆ ಸ್ಟ್ರೀಟ್ ಸ್ಟೈಲ್ ಅಂತ ಹೇಳ್ಬೇಕಲ್ಲ. ಖುಷಿಯಿಂದ ಮಾಡಿದ ಸ್ಟ್ರೀಟ್ ಸ್ಟೈಲ್ ಮಸಾಲ ರೆಡಿ ಆಗಿದೆ. ಎಸ್, ಥ್ಯಾಂಕ್ ಯು ಸೋ ಮಚ್. ನಾನೇ ಅಷ್ಟು ಖುಷಿಯಿಂದನೇ ಟೇಸ್ಟ್ ಮಾಡ್ತೀನಿ. ವೀಕ್ಷಕರಿ, ಸ್ಟ್ರೀಟ್ ಸ್ಟೈಲ್ ಮಶ್ರೂಮ್ ರೈಸ್ ರೆಡಿ ಆಗಿದೆ. ಸೊ ಬಿಸಿ ಇದೆ, ನಾನು ಟೇಸ್ಟ್ ಮಾಡ್ತೀನಿ. ಅದಕ್ಕೆ ಮುಂಚೆ ಮಾಡೋ ವಿಧಾನ ನೋಡ್ಕೊ ಬನ್ನಿ. ಸ್ಟ್ರೀಟ್ ಸ್ಟೈಲ್ ಮಶ್ರೂಮ್ ರೈಸ್ ತಯಾರಿಸುವ ವಿಧಾನ. ಮೊದಲು ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಗೂ ಬೆಣ್ಣೆ ಹಾಕಿ ಈರುಳ್ಳಿಯನ್ನು ಕಂದು ಬಣ್ಣ ಬರುವವರೆಗೂ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕ್ಯಾಪ್ಸಿಕಮ್, ಮಶ್ರೂಮ್ ಹಾಕಿ ಹುರಿದು ಬೇಯಿಸಿ. ನಂತರ ಬೇಯಿಸಿದ ಬಟಾಣಿ, ಬೇಯಿಸಿದ ಆಲೂಗಡ್ಡೆ, ಪುದೀನಾ ಸೊಪ್ಪು, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಮೆಣಸಿನ ಪುಡಿ, ಅರಿಶಿನ ಪುಡಿ, ಪಾವ್ ಭಾಜಿ ಮಸಾಲ ಹಾಕಿ ಹುರಿದು ಬಾಸ್ಮತಿ ಅನ್ನ ಹಾಕಿ ಮಸಾಲೆ ಚೆನ್ನಾಗಿ ಬೆರೆತುಕೊಳ್ಳುವವರೆಗೂ ಕಲಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ರುಚಿಕರ ಸ್ಟ್ರೀಟ್ ಸ್ಟೈಲ್ ಮಶ್ರೂಮ್ ರೈಸ್ ರೆಡಿ. ಎಸ್, ನನ್ನ ಜೊತೆ ನೀವು ಕೂಡ ಟೇಸ್ಟ್ ಮಾಡಿ. ಮಶ್ರೂಮ್ ಫ್ಲೇವರ್ ಹಾಗೆ ಸಿಗ್ತಾ ಇದೆ. ಹೇಗಿದೆ? ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟ್ ಕೂಡ ಆಗಿದೆ. ಎಸ್ ವೀಕ್ಷಕರಿ, ಸ್ಟ್ರೀಟ್ ಸ್ಟೈಲ್ ಮಶ್ರೂಮ್ ರೈಸ್ ನಾನು ಟೇಸ್ಟ್ ಮಾಡಿದೆ, ತುಂಬ ಚೆನ್ನಾಗಿದೆ. ಸೊ ರೇಖಾ ಅವರು ಇನ್ನೊಂದು ಡಿಶ್ ಕೂಡ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಅದೇನು ಡಿಶ್ ಅಂತ ನೋಡ್ಕೊಬರೋಣ. ಅದಕ್ಕೆ ಮುಂಚೆ ಒಂದು ಚಿಕ್ಕ ವಿರಾಮ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ವೀಕ್ಷಕರೇ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಅರ್ಪಿಸುವ ನಮ್ಮ ರುಚಿ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ ಅವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂದಾಲ್, ನಿತ್ಯ ಫುಡ್ ಪ್ರಾಡಕ್ಟ್ ಹಾಗೂ ಡೈರಿ ಡೇ ಐಸ್ ಕ್ರೀಮ್. ರೇಖಾ ಅವರು ಒಂದು ಒಳ್ಳೆ ಸ್ಪೆಷಲ್ ಡಿಶ್ ಕೂಡ ಪ್ರಿಪೇರ್ ಮಾಡಿದ್ರು. ಇನ್ನೂ ಒಂದು ಡಿಶ್ ಪ್ರಿಪೇರ್ ಮಾಡ್ತಾರೆ. ಸೊ ಏನು ಡಿಶ್ ಪ್ರಿಪೇರ್ ಮಾಡ್ತಾರೆ ಅಂತ ಅವ್ರನ್ನೇ ಕೇಳೋಣ. ಏನು ಮಾಡ್ತಾ ಇದ್ದೀರಾ? ಟೊಮೆಟೊ ಗ್ರೀನ್ ಮಸಾಲಾ ಫ್ರೈ. ಟೊಮೆಟೊ ಗ್ರೀನ್ ಮಸಾಲಾ ಫ್ರೈ. ಎಸ್, ಎಲ್ಲ ನೇಮ್ ಕೂಡ ಉದ್ದ ನಾನು ನೆನ್ಪಿಟ್ಕೋಬೇಕು. ಟೊಮೆಟೊ ಗ್ರೀನ್ ಮಸಾಲಾ ಫ್ರೈ. ಓಕೆ, ಶುರು ಮಾಡೋಣ. ಮೊದಲು ಮಿಕ್ಸಿಗೆ ಹಾಕುವ. ಓಕೆ, ಪೇಸ್ಟ್ ಮಾಡುವ. ಮಿಕ್ಸಿ ಬೌಲ್. ಓಕೆ. ಸೊ ಮಿಕ್ಸಿಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಬೇಕು? ಫಸ್ಟಿಗೆ ಹಸಿಮೆಣಸು. ಓಕೆ, ಅಂದರೆ ಖಾರ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಬೋದು. ಓಕೆ. ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು. ಓಕೆ, ಅಂದ್ರೆ ಗ್ರೀನ್ ಮಸಾಲೆ ಹೇಳುವಾಗ ಗ್ರೀನೇ ಜಾಸ್ತಿ ಇರಬೇಕು ಅಲ್ವಾ? ನೆಕ್ಸ್ಟ್ ಪುದೀನಾ. ಓಕೆ. ಸಾಕು. ಇದನ್ನು ನೀರು ಹಾಕಕ್ಕಿಲ್ಲ, ಪೇಸ್ಟ್ ತರ ಆಗಬೇಕು. ಈಗ ಇದು ಪೇಸ್ಟ್ ಆಗಿದೆ. ಓಕೆ. ಮೊದಲಿಗೆ ಕಡಲೆ ಹಿಟ್ಟು ಹಾಕಬೇಕು, 1 ಸ್ಪೂನ್ ಕೊಡಿ. ಸೊ
ಕಡಲೆ ಹಿಟ್ಟು ಎಷ್ಟು ಸ್ಪೂನ್ಸ್ ಹಾಕಬೇಕು ಅಂದರೆ ನಾವು ಯಾವ ಪ್ರಮಾಣದಲ್ಲಿ ಎಷ್ಟು ಮಾಡ್ಕೊಳ್ತೀವಿ ಅದರ ಆ ಪ್ರಮಾಣ. ಕಡಲೆ ಹಿಟ್ಟು ಜಾಸ್ತಿ ಹಾಕ್ಬೋದು, ಆದರೆ ಅಕ್ಕಿ ಹಿಟ್ಟು 1 ಸ್ಪೂನು ಅಷ್ಟು ಸಾಕು, ಗರಿ ಗರಿ ಬರಲಿಕ್ಕೆ ಮಾತ್ರ ಜಸ್ಟ್. ಸೊ ಇದಕ್ಕೆ ಅಕ್ಕಿ ಹಿಟ್ಟು ಕೂಡ ಮಿಕ್ಸ್ ಮಾಡ್ಕೊಂಡು. ಹೌದು, ಒಂಥರ ಗರಿ ಗರಿ ಬರ್ತದಲ್ಲ. ಇದು ಒಂದು ಸ್ಪೂನ್ ಹಾಕಿದ್ರೆ ಸಾಕು. ಓಕೆ. ಈಗ ಉಪ್ಪು ಹಾಕಬೇಕು, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಈಗ ನಾವು ರುಬ್ಬಿದ ಮಸಾಲೆ ಉಂಟಲ್ಲ ಅದನ್ನು ಹಾಕಬೇಕು, ಮಿಕ್ಸ್ ಮಾಡ್ಕೊಂತೀರಾ. ಗ್ರೀನ್ ಮಸಾಲ ಹೇಳಿದ್ರೆ ಗ್ರೀನ್ ಮಸಾಲ ಗ್ರೀನ್ ಫುಲ್ ಕಲರ್ಫುಲ್ ಆಗಿ ಗ್ರೀನ್ ಕಲರ್ ಇರಬೇಕು. ಹೌದು. ಇದಕ್ಕೆ ಸ್ವಲ್ಪ ನೀರು ಹಾಕಬೇಕು. ಓಕೆ, ಹಾಕಿ ಸರ್. ಸೊ ಪೇಸ್ಟ್ ಮಾಡಿ ಇಟ್ಕೊಂಡು ಅದ್ರ ಜೊತೆ ಮಿಕ್ಸ್ ಮಾಡಿದ್ರೆ ಆಯ್ತು. ಸ್ವಲ್ಪ ನೀರು ಹಾಕಿ ನೋಡಿಕೊಂಡು ಹಾಕಿದ್ರೆ ಹೌದು. ಹಾಕಿ ಸರ್. ಸೊ ಎಷ್ಟು ನೀರು ಬೇಕು ಅಷ್ಟಷ್ಟು ನೋಡ್ಕೊಂಡು ಹಾಕೋದು. ಒಂದು ಸತಿ ಹಾಕಿದ್ರೆ ಅದು ತುಂಬ ತೆಳ್ಳಗೆ ಏನಾದರೂ ಒಂದಾಗತ್ತೆ. ತೆಳ್ಳಗೆ ಆದರೆ ಕೂಡ ಪರವಾಗಿಲ್ಲ, ಕಡಲೆ ಹಿಟ್ಟು ಹತ್ತಿರ ಇಟ್ಕೊಂಡ್ರೆ ಆಯ್ತು. ಓಕೆ, ಎಷ್ಟು ಬೇಕು ಅದಕ್ಕೆ ಹಾಕಿದ್ರೆ ಆಯ್ತು. ಈಗ ಡೀಪ್ ಫ್ರೈ ಮಾಡೋದ್ರಿಂದ ಆಯಿಲ್ ಬಿಸಿ ಮಾಡಲಿಕ್ಕೆ. ನಮ್ಮ ಅಡುಗೆ ಮನೆಯಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ಎಣ್ಣೆ ಬಿಸಿ ಆಗೋಷ್ಟೊತ್ತಿಗೆ ಅದು ಮಿಕ್ಸಪ್ ಆಗುತ್ತೆ. ಹೌದು ಅಲ್ವಾ? ಮತ್ತೆ ಹೀಗೆ ಹಿಟ್ಟು ರೆಡಿ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಳ್ಬಹುದು. ಈಗ ಬೆಳಗ್ಗೆ ರೆಡಿ ಮಾಡಿದ್ರೆ ಸಂಜೆ ಬೇಕಾದ್ರೆ ಸಂಜೆ ಸ್ನಾಕ್ಸ್ ಟೈಮಿಗೆ ಮಕ್ಕಳಿಗೆ ಆಗುತ್ತೆ. ಈ ತರ ರೌಂಡ್ ರೌಂಡ್ ಕಟ್ ಮಾಡಬೇಕು ಟೊಮೆಟೊವನ್ನು. ಜಾಸ್ತಿ ಹಣ್ಣು ಇದ್ದದ್ದು ಕಟ್ ಮಾಡಬಾರ್ದು, ಅದು ಪೀಸ್ ಪೀಸ್ ಆಗಿ ಈಗ ರೌಂಡ್ ಬರುವುದಿಲ್ಲ. ಸ್ವಲ್ಪ ಹಣ್ಣು ಕಾಯಿ ಮಿಕ್ಸ್ ಇರೋದು ರೌಂಡ್ ಶೇಪ್ ಅಲ್ಲಿ ಕಟ್ ಮಾಡಬೇಕು. ಈ ತರ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಸೊ ಅದಕ್ಕೆ ಫುಲ್ ಹಿಡ್ಕೋಬೇಕು ಅಲ್ವಾ ಮಸಾಲ. ಹೆಚ್ಚಾಗಿ ಟೊಮೆಟೊವನ್ನು ಸಾರಿಗೆ ಬಳಸುವುದಲ್ಲ, ಪಲ್ಯಕ್ಕೆ ಸಾರಿಗೆ. ಸೊ ಟೊಮೆಟೊ ಅನ್ನೋದು ಎಲ್ಲ ಇಂಗ್ರೀಡಿಯೆಂಟ್ಸಿಗೂ ಏನೇ ಒಂದು ಡಿಶ್ ಮಾಡಬೇಕಾದ್ರೂ ಟೊಮೆಟೊ ನೀರುಳ್ಳಿ ಬಳಸ್ತಾರೆ ಅಲ್ವಾ. ಮತ್ತೆ ಟೊಮೆಟೊಗೆ ರೇಟ್ ಕಡಿಮೆ ಆದಾಗ ಈ ತರ ಮಾಡಿ ಮಕ್ಕಳಿಗೆಲ್ಲ ಮಾಡಿಕೊಡ್ಬೋದು. ಸೊ ಈವ್ನಿಂಗ್ ಟೈಮ್ಗೆ ಒಳ್ಳೆ ಸ್ನ್ಯಾಕ್ಸ್ ಅಂತ ಹೇಳ್ಬೋದು ಅಲ್ವಾ. ಸೊ ಆ ಥರ ಪೇಸ್ಟ್ ಮಾಡಿ ಇಟ್ಕೊಂಡ್ರೆ ಮಕ್ಕಳು ಬಂದ ತಕ್ಷಣ ಈ ಥರ ಒಂದು ಬಿಸಿ ಬಿಸಿ ಐಟಮ್ಸ್ ಮಾಡಿಕೊಡ್ಬೋದು. ಸೊ ಮಕ್ಕಳಿಗೆ ಸಂಜೆ ಸ್ಕೂಲಿಂದ ಬಂದಮೇಲೆ ನೀವು ಈ ಥರ ಎಲ್ಲ ಐಟಮ್ಸ್ ಮಾಡಿಕೊಡ್ತೀರಾ? ಹೌದು. ಯಾವ ಥರ ಜಾಸ್ತಿ, ವಿತ್ ಆಯಿಲ್ ಜಾಸ್ತಿ ಮಾಡ್ತೀರಾ ಅಥವಾ ಬೇರೆ ಥರ ಐಟಮ್ಸ್ ಜಾಸ್ತಿ ಮಾಡ್ತೀರಾ? ಆಯಿಲಲ್ಲಿ ಸಂಜೆದು ಮಾಡೋದು. ಓಕೆ, ಬೆಳಗ್ಗೆ ಮಾಡ್ಲಿಕ್ಕೆ ಆಗುದಿಲ್ಲಲ್ಲ ಜಾಸ್ತಿ. ಓಕೆ, ಚಾಟ್ಸ್ ಐಟಮ್ ಎಲ್ಲ. ಈಗ ಟೊಮೆಟೊ ಅಂತ ಗೊತ್ತಾಗ್ತದ? ಇಲ್ಲ. ಸೊ ಟೊಮೆಟೊ ತಿಂದಿಲ್ದವರಿಗೆ ಈ ಥರನೂ ಕೂಡ ಮಾಡಿಕೊಡ್ಬೋದು ಅಲ್ವಾ. ಮತ್ತೆ ಇದರಲ್ಲಿ ಚಾಟ್ಸ್ ಬೇಕಾದ್ರೆ ಮಾಡ್ಬೋದು. ಇದ್ರ ಮೇಲೆ ಸೇವ್ ಹಾಕಿ, ಚಾಟ್ ಮಸಾಲ ಹಾಕಿ, ಕ್ಯಾರೆಟ್ ತುರಿ, ಟೊಮೆಟೊ ಎಲ್ಲ ಹಾಕಿ ಮೇಲೆ ಪೀಸ್ ಪೀಸ್ ಹಾಕಿದ್ರೆ ಮಕ್ಕಳಿಗೆ ದಿವಸಕ್ಕೆ ಒಂದೊಂದು ಥರ ಮಾಡಿ ಕೊಡ್ಬೋದು. ಒಂದೊಂದು ಥರ ಮಾಡಿಕೊಡ್ಬೋದು. ಆಗಿದೆ. ಈಗ ಗ್ಯಾಸ್ ಆಫ್ ಮಾಡಿ. ರೆಡಿ ಆಯಿತು. ಶೇಪ್ ಕೂಡ ಡಿಫ್ರೆಂಟ್ ಆಗಿರುತ್ತೆ ಅಲ್ವಾ. ಟೊಮೆಟೊ ಗ್ರೀನ್ ಮಸಾಲಾ ಫ್ರೈ ತುಂಬಾ ಪ್ರೀತಿಯಿಂದ ಮಾಡಿದ್ದೇನೆ. ತಿಂದು ಟೇಸ್ಟ್ ಹೇಗೆ? ನಾನು ತುಂಬಾ ಪ್ರೀತಿಯಿಂದನೇ ಟೇಸ್ಟ್ ಮಾಡ್ತೀನಿ. ಸೊ ನೀವು ಕೂಡ ನನ್ನ ಜೊತೆ ಟೇಸ್ಟ್ ಮಾಡಿ. ವಾವ್, ಸೂಪರ್ ಆಗಿದೆ, ತುಂಬ ಚೆನ್ನಾಗಿದೆ. ಮತ್ತು ಸಾಸ್ ಕೂಡ ಯೂಸ್ ಮಾಡ್ಬೋದು, ಮತ್ತು ಚಟ್ನಿ ಕೂಡ ಯೂಸ್ ಮಾಡ್ಬೋದು ಅಲ್ಲ. ಖಾರ ಚಟ್ನಿ, ಗ್ರೀನ್ ಚಟ್ನಿ ಅಂತ ಹೇಳ್ತಾರಲ್ಲ, ಹಾಗೂ ಕೂಡ ಯೂಸ್ ಮಾಡಿಕೊಂಡು ತಿನ್ಬೋದು.
ಈವ್ನಿಂಗ್ ಟೈಮಿಗೆ ಒಂದೊಳ್ಳೆ ಸ್ನ್ಯಾಕ್ಸ್ ಅಂತ ಕೂಡ ಹೇಳ್ಬೋದು. ತುಂಬ ಟೇಸ್ಟ್ ಆಗಿದೆ. ಈಗ ಗೊತ್ತಾಗ್ತದೆ ಟೊಮೆಟೊ ಇಲ್ಲ ಅಲ್ಲ. ಎಸ್ ವೀಕ್ಷಕರು, ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಬೇಕಾ? ಹಾಗಾದರೆ ಮಾಡುವ ವಿಧಾನ ನೋಡ್ಕೊ ಬನ್ನಿ. ಟೊಮ್ಯಾಟೊ ಗ್ರೀನ್ ಮಸಾಲಾ ಫ್ರೈ ತಯಾರಿಸುವ ವಿಧಾನ. ಮೊದಲು ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಪುದೀನಾ ಸೊಪ್ಪನ್ನು ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಕಡಲೆ ಹಿಟ್ಟಿಗೆ 1-2 ಚಮಚ ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಬ್ಬಿದ ಮಸಾಲೆ, ಸ್ವಲ್ಪ ನೀರನ್ನು ಹಾಕಿ ಬಜ್ಜಿ ಹಿಟ್ಟಿನ ಹದಕ್ಕೆ ಕಲಸಿ. ಬಳಿಕ ದುಂಡನೆ ತುಂಡು ಮಾಡಿದ ಹಸಿ ಟೊಮ್ಯಾಟೊ ಹಣ್ಣನ್ನು ಹಿಟ್ಟಿನಲ್ಲಿ ಅದ್ದಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಕರಿಯಿರಿ. ಈಗ ಬಿಸಿ ಬಿಸಿ ಟೊಮ್ಯಾಟೊ ಗ್ರೀನ್ ಮಸಾಲಾ ಫ್ರೈ ಟೊಮ್ಯಾಟೊ ಸಾಸ್ನೊಂದಿಗೆ ಸವಿಯಲು ಬಲು ರುಚಿ. ರೇಖಾ ಅವ್ರು ನಮ್ಮ ಕಾರ್ಯಕ್ರಮಕ್ಕೆ ಬಂದು 2 ಸ್ಪೆಷಲ್ ಡಿಶ್ ಕೂಡ ಹೇಳ್ಕೊಟ್ರಿ. ಸೊ ಈವ್ನಿಂಗ್ ಟೈಮ್ ಒಂದು ಈಸಿಯಾಗಿ ಮಾಡೋಂಥದ್ದು, ಹಾಗೆ ಬೆಳಗ್ಗೆ ಕೂಡ ಮಾಡೋಂಥದ್ದು. ಸೊ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೋಸ್ಕರ ಧನ್ಯವಾದ. ಹಾಗೆ ಸಂತೋಷ್ ರೈಸ್ ಮಿಲ್ ಅವರಿಂದ ಒಂದು ಚಿಕ್ಕ ಕಾಣಿಕೆ, ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಇಂದ ಒಂದು ಚಿಕ್ಕ ಕಾಣಿಕೆ. ನಮಸ್ಕಾರ. ಎಸ್ ವೀಕ್ಷಕರು, ಇವತ್ತಿನ ಸಂಚಿಕೆ ನೋಡಿದ್ರಲ್ಲ, ರೇಖಾ ಅವರು ಒಂದು ಮಾರ್ನಿಂಗ್ ಡಿಶ್ ಕೂಡ ಹೇಗೆ ಮಾಡೋದು ಅಂತ ಹೇಳಿದ್ರು. ಸೊ ಈವ್ನಿಂಗ್ ಡಿಶ್ ಕೂಡ ಹೇಳ್ಕೊಟ್ರು. ಸೊ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ, ನಾನು ಕೂಡ ನನ್ನ ಮನೇಲಿ ಟ್ರೈ ಮಾಡ್ತೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.